ರಾಜ್ಯ ಸರ್ಕಾರದ ಪ್ರಸ್ತಾಪದ ಹೊರತಾಗಿಯೂ ಸತತವಾಗಿ ಸುರತ್ಕಲ್ ಅಕ್ರಮ ಟೋಲ್ಗೇಟ್ ಸುಂಕ ಸಂಗ್ರಹದ ಗುತ್ತಿಗೆ ನವೀಕರಿಸುತ್ತಾ ಇರುವ ಹೆದ್ದಾರಿ ಪ್ರಾಧಿಕಾರದ ನಿಲುವನ್ನ ವಿರೋಧಿಸಿ ಅಕ್ಟೋಬರ್ 30ರ ಒಳಗೆ ಈ ಟೋಲ್ಗೇಟ್ ಮುಚ್ಚಲು ಒತ್ತಾಯಿಸಿ ಕೂಳೂರು ಹೊಸ ಸೇತುವೆ ನಿರ್ಮಾಣ ಆಗುವವರೆಗೆ ಹಳೆ ಸೇತುವೆಯಲ್ಲಿ ಸಂಚಾರ ನಿಷೇಧಿಸುವಂತೆ ಆಗ್ರಹಿಸಿ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವಂತಹ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ 8ನೇ ದಿನಕ್ಕೆ ಕಾಲಿಟ್ಟಿದೆ. ಸುರತ್ಕಲ್ ಅಕ್ರಮ ಟೋಲ್ಗೇಟ್ ಸುಂಕ ಸಂಗ್ರಹದ ಗುತ್ತಿಗೆ ನವೀಕರಿಸುತ್ತಿರುವ ಹೆದ್ದಾರಿ ಪ್ರಾಧಿಕಾರ ನಿಲುವು ವಿರೋಧಿಸಿ ನಡೆಯುತ್ತಿರುವ ಹೋರಾಟ 8ನೇ ದಿನಕ್ಕೆ ಕಾಲಿಟ್ಟಿದೆ. ಅಕ್ಟೋಬರ್ 30ರಂದು ಸುರತ್ಕಲ್ ಟೋಲ್ಗೇಟ್ ಟೋಲ್ ಸಂಗ್ರಹದ ಗುತ್ತಿಗೆಯ ಅವಧಿ ಮುಕ್ತಾಯಗೊಳ್ಳುತ್ತಿದ್ದು ಆನಂತರ ಇದರ ಗುತ್ತಿಗೆಯನ್ನು ನವೀಕರಿಸುವುದಿಲ್ಲ ಎಂದು ಹೆದ್ದಾರಿ ಪ್ರಾಧಿಕಾರದ ಸಭೆಯಲ್ಲಿ ಸಂಸದರು ಭರವಸೆ ನೀಡಿದರು. ಆದರೆ ಈಗ ಮತ್ತೊಮ್ಮೆ ಟೋಲ್ ಗುತ್ತಿಗೆ ನವೀಕರಿಸುವ ಟೆಂಡರ್ ಪ್ರಕ್ರಿಯೆಗೆ ಹೆದ್ದಾರಿ ಪ್ರಾಧಿಕಾರ ಚಾಲನೆ ನೀಡಿದೆ. ಆ ಮೂಲಕ ಅಕ್ರಮ ಟೋಲ್ಗೇಟ್ ಮುಂದುವರಿಸಲು ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ. ಅಕ್ರಮ ಟೋಲ್ಗೇಟ್ ಬೇಡವೇ ಬೇಡ, ಸುರತ್ಕಲ್ನಲ್ಲಿ ಬೇಡವೇ ಬೇಡ, ಬಿಡುವುದಿಲ್ಲ, ಅಕ್ರಮ ನಡೆಸಲು ಬಿಡುವುದಿಲ್ಲ, ಹೋರಾಟ ಸಮಿತಿ ಬಿಡುವುದಿಲ್ಲ, ಹೋರಾಟ ಸಮಿತಿ. ಸುರತ್ಕಲ್ನಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಪುತ್ತೂರಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರು, ಸುರತ್ಕಲ್ನಲ್ಲಿ ಅಕ್ರಮ ಟೋಲ್ಗೇಟ್ ಅನ್ನು ಮುಚ್ಚುವಂತೆ ಪ್ರತಿಭಟನೆ ನಡೆಯುತ್ತಿದೆ. ಆದರೂ ಈವರೆಗೆ ಜನಪ್ರತಿನಿಧಿಗಳು ಭೇಟಿ ನೀಡದೇ ಇರುವುದು ವಿಪರ್ಯಾಸದ ಸಂಗತಿ ಎಂದು ಹೇಳಿದರು. ಜನ ಯಾವುದು ಜನ ಹೆಚ್ಚಿಗೆ ಸೇರಿದೆ ಅವರು ಮೊದಲ ಹೋರಾಟಕ್ಕೆ ತಂದು ನಮನೇ ಗೇಟ್ ಬಂದು ಮಾಡ್ತಾನ ಗೇಟ್ ಇದೇ ವೇಳೆ ಮಾತನಾಡಿದ ಹೋರಾಟ ಸಮಿತಿಯ ಸಂಚಾಲಕರಾದ ಮುನಿರ ಕಾಟಿಪಳ್ಳ ಅವರು, ಕಳೆದ 8 ದಿನದಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದೇವೆ. ಆದರೂ ಈವರೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಬಾರದಿರುವುದು ಆತಂಕವನ್ನ ಸೃಷ್ಟಿಸಿದೆ ಎಂದು ಹೇಳಿದರು. ಸತತವಾಗಿ 8 ದಿನಗಳ ಕಾಲ ನಾವಿಲ್ಲಿ ಕೂತಿದ್ರೂ ಕೂಡ ನಮ್ಮ ಲೋಕಸಭಾ ಸದಸ್ಯರಾದಂತಹ ನಳಿನ್ ಕುಮಾರ್ ಕಟೀಲ್ ಮತ್ತು ಸ್ಥಳೀಯ ಶಾಸಕರಾದಂತಹ ಭರತ್ ಶೆಟ್ಟಿಯವರು ಇಲ್ಲಿಗೆ ಭೇಟಿ ನೀಡದೇ ಇರುವಂಥದ್ದು ನಮಗೆ ಆತಂಕ ಮೂಡಿಸಿದೆ ಮತ್ತು ನೋವಾಗಿದೆ. ಯಾಕೆಂದರೆ ಇದು ನೇರವಾಗಿ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೇರ್ತದೆ ಮತ್ತು ಹೆದ್ದಾರಿ ಪ್ರಾಧಿಕಾರ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ಕಳೆದ 10 ವರ್ಷಗಳಿಂದ ನಮ್ಮ ಪ್ರತಿನಿಧಿಯಾಗಿರುವಂಥ ಸಂಸದರು ಈ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ತನ್ನ ಕಾಳಜಿಯನ್ನು ತೋರಿಸದೇ ಇರೋದು ಒಂದಾದರೆ, ಮತ್ತು ಇನ್ನೊಂದು ಕಡೆ ಇದು ರಾಜಕೀಯ ಪ್ರೇರಿತ ಹೋರಾಟ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಜನರಿಗೆ ತುಂಬ ನೋವನ್ನು ಉಂಟು ಮಾಡಿದೆ. ಅದರ ಜೊತೆಯಲ್ಲಿ ಅವರು ಈ ಹಿಂದೆ ಹೇಳ್ತಾ ಇರುವಂಥದ್ದು, ನಾನು ಈ ಅವಧಿ ಮುಗಿದ ತಕ್ಷಣ ಅದನ್ನು ವಿಲೀನಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಈಗ ತನ್ನ ಪ್ಲೇಟನ್ನು, ತನ್ನ ಮಾತಿನ ವರಸೆಯನ್ನು ಬದಲಾಯಿಸಿ ನಾನು ಕೇಂದ್ರಕ್ಕೆ ಪತ್ರ ಬರೀತೀನಿ, ಮಂತ್ರಿಗಳಿಗೆ ಪತ್ರ ಬರೀತೀನಿ ಅನ್ನುವಂಥ ಹೊಸ ರಾಗವನ್ನು ಆಡ್ತಾ ಇದ್ದಾರೆ. ಈ ಸಂದರ್ಭ ಮಾಜಿ ಶಾಸಕ ವಿಜಯಕುಮಾರ್ ಶೆಟ್ಟಿ, ಹೋರಾಟ ಸಮಿತಿಯ ಮುಖಂಡರಾದ ರಾಘವೇಂದ್ರ ರಾವ್, ಬಿಕೆ ಇಮ್ತಿಯಾಜ್, ರಾಜೇಶ್ ಶೆಟ್ಟಿ ಪಡ್ರೆ, ಶೇಖರ್ ಹೆಜ್ಮಾಡಿ, ಮೂಸಪ್ಪ ಪಕ್ಷಿಕೆರೆ, ರೇವತಿ ಪುತ್ರನ್ ಹಾಜರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.